ಆಸರೆಯ ಯೋಜನೆಯ ಪ್ರಥಮ ಫಲಾನುಭವಿ ಇವತ್ತು ನಗುವನ್ನು ಕಾಣೋ ದಿವಸ. ನಾರಾಯಣ ಪೂಜಾರಿಯವರು ಈ ಜಾಗದಲ್ಲಿದ್ದಂಥ ಒಂದು ಮಣ್ಣ ಗೋಡೆಯ ಒಂದು ಮುರುಕಲು ಮಾಡಿನಲ್ಲಿದ್ದಂಥ ಅವರ ಮನೆ ನಾವು ಇನ್ನೊಂದು ಸಲ ಕೋವಿಡ್ಗೆ ಕಿಟ್ಟು ಕೊಡ್ಲಿಕ್ಕೆ ಬಂದು ಅವರ ಮನೆ ನೋಡ್ತೀವಿ. ಇದನ್ನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಹೊಸ ಯೋಜನೆ ನೆರವಿನ ಆಸರೆ ರೂಪುಗೊಂಡ. ನೆರವಿನ ಆಸರೆ ಏನು ಅಂತಂದರೆ ಆ ಕೆಲಸ ಕಟ್ಟಡದ ಕೆಲಸದಲ್ಲಿ ಊರಿನ ಹುಡುಗರು ಸ್ವಯಂ ಸೇವಕ ಕೆಲಸ ಮಾಡೋದು, ಊರಿನ ದಾನಿಗಳಿಂದ ಒಂದಷ್ಟು ಸಂಗ್ರಹ ಮಾಡಿ ಮೆಟೀರಿಯಲ್ ಕಲೆಕ್ಷನ್ ಮಾಡೋದು, ಒಂದು ಮನೆ ನಿರ್ಮಾಣ ಮಾಡೋದು. ಇದು ಈ ಯೋಜನೆ. ಈ ಯೋಜನೆಯ ಪ್ರಥಮ ಫಲಾನುಭವಿ ನಾರಾಯಣ ಪೂಜಾರಿಯವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಆಸರೆ ನೆರವಿನ ಆಸರೆಯನ್ನು ನಾರಾಯಣ ಪೂಜಾರಿಯವರಿಗೆ ಹಸ್ತಾಂತರ ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕರು, ನಮ್ಮೆಲ್ಲರ ಸ್ಫೂರ್ತಿ. ನಾವು ಹಿಂದೆ ಬೇರೆ ಲೀಡರ್ಗಳನ್ನು ಕಂಡದ್ದಿಲ್ಲ. ನಾವು BJP ಲೀಡರ್ ಅಂತ ಕಂಡದ್ದು ಅವರನ್ನೇ, ವಿಶ್ವ ಪರಿಷತ್ ಕಂಡದ್ದು ಅವರನ್ನೇ, RS ಅಂತ ಕಂಡದ್ದು ಅವರನ್ನೇ, ಭಜಂಗದಳ ಅಂತ ಕಂಡದ್ದು ಅವರನ್ನೇ, ಜಾಗೃತಿ ಕಂಡದ್ದು. ನಮ್ಮೆಲ್ಲರನ್ನ ಇಟ್ಟು ಮಂದಿ ಕಾರ್ಯಕರ್ತನ ಹುಟ್ಟು ಹಾಕಿದ ಬೆಳೆಸಿದ ಒಬ್ಬ ಚೇತನ. ಅವರ ಈ ಇಡೀ ವಯಸ್ಸಿನ ಕೂಡ ಅವರು ಓಡಾಡುವ ರೀತಿ ಕಂಡ್ರೆ ನಮಗೆಲ್ಲದು ಒಂದು ಸ್ಫೂರ್ತಿ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಇಲ್ಲಿ ಬಂದಿದೆ. ಅವರನ್ನ ಈ ಯೋಜನೆಯ ಎಲ್ಲ ಕಾರ್ಯಕರ್ತರು ಸ್ವಾಗತ ಮಾಡ್ತೇವೆ. ನಮಗೆ ಇನ್ನೊಬ್ಬರು ಶಕ್ತಿ ಜಿಲ್ಲೆಯ BJP ಅಧ್ಯಕ್ಷರು. ಅವರು BJP ಅಧ್ಯಕ್ಷ ಆದಮೇಲೆ ಜಿಲ್ಲೆಯಲ್ಲಿ ಉಂಟಾದ ಸಂಚಲನ, ಪಕ್ಷದ ಸಂಘಟನಾತ್ಮಕವಾಗಿ ಅವರು ಮಾಡಿದಂಥ ಕೆಲಸಗಳು ಅತ್ಯದ್ಭುತವಾದದ್ದು. ಈ ನೆರವಿನ ಆಸರೆಗೆ ಉದ್ಘಾಟನೆ ತಾವು ಬರುವಂತ ಕೇಳಿಕೊಂಡಾಗ ತುಂಬ ಸಂತೋಷ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದೆ. ನಾನು ಮತ್ತೆ ಫೋನ್ ಮಾಡಿ ನಾನು ಬರಬೇಕು ಪುನಃ ಮಾತಾಡ್ತಿದ್ದೆ. ಇಲ್ಲ ನಾನು ಬರ್ತೇನೆ. ಕಾಲನಗರದ ಲೊಕೇಶನ್ ನೋಡಿಕೊಂಡು ಹುಡ್ಕೊಂಡು ಇವತ್ತು ಇಲ್ಲಿ ಮೊಬೈಲ್ ಲೊಕೇಶನ್ ಕಳಿಸಿದ್ದೇವೆ. ಅದನ್ನು ನೋಡ್ಕೊಂಡು ಹುಡ್ಕೊಂಡು ಬಂದಿದ್ದಾರೆ. ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತದ ಒಂದು ಆದರ್ಶ. ಒಬ್ಬ BJPಯ ನಾಯಕ ಹೇಗೆ ಕೆಲಸ ಮಾಡಬೇಕು, ಒಬ್ಬ ಪಕ್ಷದ ನಾಯಕ ಹೇಗೆ ಕೆಲಸ ಮಾಡಬೇಕು ಅಂತ ಅವರು ಆದರ್ಶ ಆಗಿದ್ದಾರೆ. ಸುರೇಶ ಮಾಡಿದ್ರು ಅವರು ನಾನು ಹೋಗಿ ಸ್ವಾಗತ ಮಾಡ್ತೇನೆ. ಇನ್ನೊಬ್ಬ ಅಧ್ಯಕ್ಷರು ನಮ್ಮ ಮಂಡಲದ ಚಂದ್ರಹಾಸ್ ಪಂಡಿತ್ ಅವರು. ಅವ್ರನ್ನ ಪುರುಷ ಹೇಳಿದರೆ ಪುನಃ ಇವರು ಕಾಟಾಚಾರಕ್ಕೆ ಹೇಳ್ತಾ ಇದ್ದೇನೆ ಅಂತ ಅನಿಸ್ತದೆ. ಅಲ್ಲ, ಅವರು ಅಧ್ಯಕ್ಷ ಸಂತೋಷ್ ಕುಮಾರ್ ಅವರ ಕೈಯಿಂದ ಅವರು ಈ ಮಂಡಲದ ಅಧ್ಯಕ್ಷಗಿರಿ ವಹಿಸಿಕೊಂಡಾಗ ಏನು ಮಾಡ್ಯಾರ ಇವರು ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಎಂಜಾಯ್ ಮಾಡಬೇಡ ಅಂತ ಅಲ್ಲ, ಅದನ್ನು ತುಂಬ ಅದ್ಭುತವಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇಲ್ಲಿ ಸಂತೋಷ್ ಕುಮಾರ್ ಇವರಿಗೆ ಹೆಗಲು ಕೊಟ್ಟು ಅವರ ಎಲ್ಲ ಮಾರ್ಗ ಪಡ್ಕೊಂಡು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾವು ಕರೆದ ತಕ್ಷಣ ನಾನು ಬರ್ತೇನೆ ಅಂತ ಒಪ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಅವ್ರನ್ನು ನಾನು ಸ್ವಾಗತ ಮಾಡ್ತೇನೆ. ನಾನು ಸಂತೋಷ್ ಕುಮಾರ್ ಹೆಸರು ಉದ್ದೇಶಪೂರ್ವಕವಾಗಿ ಇಟ್ಕೊಳ್ಳೋದು. ನಮಗೆಲ್ಲ ಸಂತೋಷ ಕೊಟ್ಟವರು ಈ ಜಿಲ್ಲೆಯ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಸದಸ್ಯರು ಆದ ಮೇಲೆ, ಅದಕ್ಕೆ ಮೊದಲು ಕೂಡ ನಮಗೆಲ್ಲ ಸಂತೋಷ ಕೊಟ್ಟರು ಸಂತೋಷ್ ಕುಮಾರ್ ಇವರು. ಅದು ಪಕ್ಷದ ಸಂಘಟನೆ ಇರ್ಬೋದು, ಸರ್ಕಾರದಿಂದ ಬೇರೆ ಬೇರೆ ಮೂಲಗಳಿಂದ ಅನುದಾನ ತರಿಸಿಕೊಂಡು ಕೆಲಸ ಮಾಡೋದಿರ್ಬೋದು. ಬಹುಶಃ ಭಾರತ ದೇಶದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಗೆ ಕೆಲಸ ಮಾಡಬೇಕು ಅದನ್ನು ಸಂತೋಷ್ ಕುಮಾರ್ ಮಾಡಿ ತೋರಿಸಿದ್ದಾರೆ. ಅವರು ಪಕ್ಷದ ಅಧ್ಯಕ್ಷ ಆಗಿ ಏನು ಮಾಡಬೇಕು ಅಂತ ಮಾಡಿ ತೋರಿಸಿದ್ದಾರೆ. ಇವತ್ತು ಪಕ್ಷದ ಜಿಲ್ಲೆಯ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ಭಾರಿ ವೇಗವಾಗಿ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಅವರ ಚಟುವಟಿಕೆ ನಾವು ಫೇಸ್ಬುಕ್ಕಲ್ಲಿ ರಾಜೇಶ್ ಯಾವಾಗಲೂ ತೋರಿಸ್ತಾ ಇರ್ತಾರೆ ನಮಗೆ. ಅದನ್ನು ಭಾರಿ ಬೆಳೆಸ್ತಾ ಇದ್ದಾರೆ. ಇಷ್ಟು ಜನ ಅತಿಥಿಗಳನ್ನು ನಾವು ಹೊಂದಿದ್ದು ನಮಗೆ ಸಂತೋಷ. ಇವತ್ತು ನಾನು ಮುಖ್ಯ ಸ್ವಾಗತ ಮಾಡಬೇಕಾದ ದೋಸೆನ ಶಂಕರ ಭಟ್ರು. ಯಾರು ಕೂಡ ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಕೊಳ್ತೀನಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಶಂಕರ ಭಟ್ರನ್ನು ಫೋನ್ ಮೂಲಕ ಸಂಪರ್ಕ ಮಾಡಿದ್ದು. ಈಶ್ವರಚಂದ್ರ ಮಗಳ ಹತ್ರ ಮಾತಾಡಿದ್ದೇನೆ, ಫೋನ್ ಮೂಲಕ ಸಂಪರ್ಕ ಮಾಡಿದ್ದು. ನಾರಾಯಣ ಪೂಜಾರಿ ಮನೆಯನ್ನು ಒಂದು ಜೀರ್ಣೋದ್ಧಾರ ಆಸೆ ಮಾಡಿದ್ದೇವೆ, ನೀವು ಇಲ್ಲ ಮಾಡಿ, ನಮ್ಮದು ಸಂಪೂರ್ಣ ಸಹಕಾರ ಇದೆ, ಕಾಮಗಾರಿ ಆಗ್ತಾಯಿದೆ, ಆವಾಗ ಬಂದು ನಮಗೆ ಮಾರ್ಗದರ್ಶನ ಕೊಡೋದು, ಅದು ಹೀಗಲ್ಲ ಅದು ಹೀಗೆ ಮಾಡಬೇಕು ನಮಗೆ ಮಾರ್ಗದರ್ಶನ ಕೊಡೋದು. ಹೀಗೆ ಒಂದು ತುಂಬ ಸುಂದರವಾದ ಭೂಮಿಕೆಯಲ್ಲಿ ಈ ನೆರವಿನ ಆಸರೆ ಯೋಜನೆ ಆರಂಭ ಆಗಿದೆ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತೇ ಇನ್ನೊಂದು ನೆರವಿನ ಆಸರೆ 2ರ ಕಾಮಗಾರಿಗೆ ಭೂಮಿ ಪೂಜೆ ನಡೀತದೆ. ಇಷ್ಟು ಜನ ಅತಿಥಿಗಳು ಅಲ್ಲಿಗೆ ಬರ್ತಾರೆ. ನಮ್ಮ ಉದ್ದೇಶ ಇರುವಂಥದ್ದು ನೆರವಿನ ಆಸರೆ ಯೋಜನೆ ಕೇವಲ ಕೆಲವು ವ್ಯಕ್ತಿಗಳು ಸೀಮಿತ ಆಗಬಾರ್ದು. ಈ ಯೋಜನೆ ಇಂಥ ಯೋಜನೆ ಅಡಿಯಲ್ಲಿ ನಮ್ಮ ಈ ಭಾಗದ ಗ್ರಾಮಗಳಲ್ಲಿ ಹೆಚ್ಚಿನ ಮನೆಗಳು ನಿರ್ಮಾಣ ಆಗಬೇಕು. ಯಾರಿಗೆ ಸೂರು ಇಲ್ಲ ಅವರಿಗೆ ಸೂರು ಕೊಡುವ ವ್ಯವಸ್ಥೆ. ಈಶ್ವರ ಮನೆ ಕಂಡ್ರೆ, ನಾರಾಯಣ ಪೂಜಾರಿ ಮನೆ ಕಂಡ್ರೆ ಇದೇ ಸರಿ ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲವೇನೋ ಅಂತ ಅನಿಸ್ತಾ ಇತ್ತು. ನಾರಾಯಣ ಪೂಜಾರಿ ಮನೆಗೆ ನಾವು ಬಂದಿದ್ದು.
ಈ ದೇಶಕ್ಕೆ ಪ್ರಜಾಪ್ರಭುತ್ವ ಸಿಕ್ಕಿದ್ದು ಯಾಕೆ ಅನ್ನೋದೇ ಒಂದು ಕುಚೋದ್ಯ ಪ್ರಶ್ನೆ ಆಗಿತ್ತು. ಇವತ್ತು ಈಶ್ವರ ಮನೆ ನೋಡಿದ್ರೆ ಅದನ್ನು ಅನಿಸ್ತಾನೆ. ಡಾಕ್ಟ್ರಿಗೆ ತೋರಿಸ ಪಟವನ್ನು, ಅವರು ಹಬ್ಬ ಅಂತಂದರು ಆ ಪಟವನ್ನು ನೋಡಿ. ಈ ದೇಶದಲ್ಲಿ ಇಷ್ಟು ಪ್ರಜಾಪ್ರಭುತ್ವ ಸರ್ಕಾರಗಳು ಬಂದು ಕೂಡ ಏನು ಪ್ರಯೋಜನ ಆಯಿತು, ಏನಾಗಲಿಲ್ಲ. ಈಗ ಅದನ್ನು ಆಗ ಮಾಡುವ ಕೆಲಸವನ್ನು ನರೇಂದ್ರ ಮೋದಿಯವರು ಬೇರೆ ಯೋಜನೆ ಹಾಕ್ತಾ ಇದ್ದಾರೆ. ಆದರೆ ನಾವು ಪಾಲನೆ ಮಾಡಬೇಕಲ್ವಾ, ಜನಗಳಿಗೆ ಹೇಳಬೇಕಲ್ಲ, ಇಂಥ ಯೋಜನೆ ಇದೆ ಅಂತ ಜನರಿಗೆ ಹೇಳಬೇಕಲ್ಲ. ಅದನ್ನು ಹೇಳೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ಕೊಂಡು ಇವತ್ತು ಈ ಮನೆಯ ಬೀಗದ ಕೈಯನ್ನು, ಮನೆಯ ಬಾಗಿಲನ್ನು ತೆರೆದು ಬೀಗದ ಕೈಯನ್ನು ನಾರಾಯಣ ಪೂಜಾರಿಗೆ ಹಸ್ತಾಂತರ ಮಾಡುವ ಮೂಲಕ ಡಾಕ್ಟ್ರು ಆ ಕೀಲಿಕೆ ಹಸ್ತಾಂತರ ಮಾಡಿ ವಿನಂತಿ ಮಾಡಿಕೊಡ್ತೇನೆ. ಒಳಗಡೆ ಹೋಗಿ ನಾವು ಮನೆಯನ್ನೊಮ್ಮೆ ನೋಡಿ ದೀಪ ಬೆಳಗುವ ಕಾರ್ಯಕ್ರಮ ಇದೆ. ಎಲ್ಲ ಅತಿಥಿಗಳು ಒಟ್ಟು ಸೇರಿಕೊಂಡು ದೀಪ ಬೆಳಗೋದು. ಹೊರಗಡೆ ಬಂದು ಒಂದು ತುಳಸಿ ಗಿಡ ನೆಟ್ಟು ಒಂದು ತುಳಸಿಗೆ ನಮಸ್ಕಾರ ಮಾಡ್ಕೊಂಡು ನಾವೆಲ್ಲ ತೆರಳೋದು. ಈಶ್ವರನ 2ನೇ ನೆರವೇರಿಸದೆ ಯೋಜನೆಯ ಇದಕ್ಕೆ ಭೂಮಿ ಪೂಜೆಗೆ ಶಿಲಾನ್ಯಾಸ ಆಗೋದಿಲ್ಲ, ಇವತ್ತು ದಿವಸ ಒಳ್ಳೆಯದಿಲ್ಲ. ಶಿಲಾನ್ಯಾಸ ಇನ್ನು 18ನೇ ತಾರೀಕು ನಡೀತದೆ. ಕೆಲವು ನಾವು ತಾವು ಸಹಕಾರ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ತಾವೆಲ್ಲರೂ ಕೂಡ ನೆರವಿನ ಆಸರೆಯಕ್ಕೆ ಶ್ರಮದಾನಕ್ಕೆ ಬಂದು ಮಾಡಿಕೊಡ್ಬೇಕು. ನಾನು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೂವಕಲ್ಲು ಪೂಪಾಡಿಕಲ್ಲು ಶಾಖೆ, ಪೂಪಾಡಿಕಲ್ಲು ಶಾಖೆ, ಅದು ಹೂವಕಲ್ಲು ಆಗಿದೆ. ಅದು ಪೂಪಾಡಿಕಲ್ಲು ಆಗಬೇಕು ಭಾಸ್ಕರ್, ಪೂಪಾಡಿಕಲ್ಲು. ನನ್ನ ಹೆಸರು ರಾಜಾರಾಮ, ಕನ್ನಡದಲ್ಲಿ ತುಳಿಯಲು ರಾಜಾರಾಮನ ಹೆಸರು, ಹಿಂದಿನ ಹೆಸರು ರಾಜಾರಾಮನ ಹೆಸರು. ಅದು ಪೂಪಾಡಿಕಲ್ಲು ಹೂವಕಲ್ಲು ಆಗಿದೆ. ಅದನ್ನು ಆಂದೋಲನ ಮಾಡೋಣ. ಪೂಪಾಡಿಕಲ್ಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಸ್ವಯಂಸೇವಕರು ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ವಿಶೇಷವಾದ ಆಭಾರ ಸಲ್ಲಿಕೆ ಮಾಡ್ತೇನೆ. ಈ ಕಾರ್ಯಕ್ರಮ ಡಾಕ್ಟ್ರು ನೆರವೇರಿಸಿಕೊಡ್ಬೇಕು ಅಂತ ನಾನು ವಿನಂತಿ बोलो भारत माता की जय। ಜಾಗರಣ ವೇದಿಕೆಯ ಪುತ್ತೂರು ಜಿಲ್ಲೆಯ ಸಂಪರ್ಕ ಪ್ರಮುಖ ಮಾಣಿ ನರಸಿಂಹ ಅವರು ಮತ್ತು ವಿಭಾಗ ಸಂಪರ್ಕ ಪ್ರಮುಖ ಕಲ್ಲಡ್ಕ ರತ್ನಾಕರಣ ಅವರು ಕೂಡ ಸ್ವಾಗತ ಮಾಡ್ತೇನೆ. ಈಗ
ಈ ಯೋಜನೆ ಬಗ್ಗೆ ಈ ಮನೆಯವರಿಗೆ ಒಂದು 2 ಮಾತಲ್ಲಿ ಹರಿಸಬೇಕು ಅಂತೇಳಿ ನಾನು 2 ಮಾತು ಶಬ್ದ ಹೇಳಬಾರ್ದಾಗಿತ್ತು, ತಪ್ಪು ಮಾಡಿದ್ವಿ. ನಾನು 2 ಮಾತು ಹೇಳಬಾರ್ದು, ತಪ್ಪಾಯ್ತು. ಮನೆಯವ್ರನ್ನ ಹರಿಸ್ಬೇಕು ಅಂತ ನಾನು ಹಿರಿಯಾದ ಡಾಕ್ಟರ್ ಕಲರ್ ಪ್ರಭಾಕರ್ ಅವರಲ್ಲಿ ಯಾರ್ಯಾರು ಪಾಸಿಟಿವ್ ಅಂತ ಹೇಳಿದ್ರೆ ಓಡಿಬಿಡ್ತಾರೆ ಜನ. ತುಂಬ ಜನ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ. ಪಾಸಿಟಿವ್ ಬಂದದ್ರಿಂದ ನಮಗೇನು ಲಾಭ ಅಂತ ಯೋಚನೆ ಮಾಡುವಂಥ ಕಾಲ ಇದು. ಅದಕ್ಕೋಸ್ಕರ ಪಾಸಿಟಿವ್ ಬಂದರೆ ಬೆಡ್ಗಳನ್ನು ಕದಿಯೋದು, ಔಷಧಿಯನ್ನು ಕದಿಯೋದು, ಆಮೇಲೆ ಆಕ್ಸಿಜನ್ನನ್ನು ಕದಿಯೋದು, ಹೀಗೆ ಇರುವಂಥ ಒಂದು ಕಾಲಘಟ್ಟ ನಾವು ನೋಡಲೇಬಾರದಂಥ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತಲ ಗ್ರಾಮದವರೆಲ್ಲ ಸೇರಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಿ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಿ. ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಒಂದು ಶಕ್ತಿ ಇದರಿಂದ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ ನಾನು. ಶ್ರೀಗಳು ಒಂದು ಮಾತನ್ನು ಹೇಳ್ತಾ ಇದ್ರು ಅನೇಕ ಕಡೆ ಭಾಷಣದಲ್ಲಿ. ಒಂದು ರಾಶಿ ಹೊಯ್ಗೆಯಿಂದ ಒಂದು ಹಿಡಿ ಹೊಯ್ಗೆಯನ್ನು ತೆಗೆದ್ರೆ ಆ ಹೊಂಡ ಹಾಗೆ ಇರ್ತದೆ, ಹಾಗೆ ಖಾಲಿಯಾಗಿರ್ತದೆ. ಒಂದು ತೊಟ್ಟಿಯಿಂದ ಒಂದು ಬೊಗಸೆ ನೀರನ್ನು ತೆಗೆದರೆ ತಕ್ಷಣ ನೀರಲ್ಲಿ ಬಂದು ಅದನ್ನು ಮುಚ್ಚಿಬಿಡ್ತಾನೆ, ಹೊಂಡ ಇರುವುದಿಲ್ಲ. ಹಿಂದೂ ಸಮಾಜ ಹಾಗೆ ಇರುತ್ತಾ ಅಂತ ಅವ್ರು ಕೇಳ್ತಾ ಇದ್ರು. ಹಿಂದೂ ಸಮಾಜ ಹಾಗೆ ಇರಲಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳು ನಾವು ಅನುಭವಿಸ್ತಾ ಇರುವಂಥದ್ದು. ಇವತ್ತು ಇಲ್ಲಿದ್ದಂಥ ಒಂದಷ್ಟು ಹಿರಿಯರ ಮಾರ್ಗದರ್ಶನದಲ್ಲಿ ಅನೇಕ ಜನ ತರುಣರು, ಅನೇಕ ಬೇರೆ ಬೇರೆ ಸಂಸ್ಥೆಯವರು, ನಮ್ಮ ಸಂಘ ಪರಿವಾರದವರು, ಅದು ಭಾಜಪ ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ಜನಗಳು ಇರ್ಬೋದು, ಇಂಥ ಅನೇಕ ಸಂಸ್ಥೆಯವರು ಒಟ್ಟು ಸೇರಿ ಇಲ್ಲೊಂದು ಸ್ವಲ್ಪ ಹೊಂಡ ಆಗಿದೆ, ಇಲ್ಲಿ ಒಂದು ಸ್ವಲ್ಪ ಲೋಪ ಇದೆ, ಸಮಸ್ಯೆ ಇದೆ ಇಲ್ಲಿ ಅಂಥೇಳಿ ಅಲ್ಲಿ ಧಾವಿಸಿ ಅದನ್ನು ಪೂರ್ತಿ ಮಾಡಿಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾರಾಯಣ ಪೂಜಾರಿ ಅವರು, ಯಶೋಧ ಅವರು, ಯಶಸ್ವಿ ಮತ್ತು ಭೂವಿಕಾ 4 ಜನರ ಒಂದು ಕುಟುಂಬ ಇದು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ದೇಶದ ಮೇಲೆ 1000 ವರ್ಷ ಆಕ್ರಮಣ ಆಯಿತು. ಮುಸಲ್ಮಾನರು ಆಕ್ರಮಣ ಮಾಡಿದರು, ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದರು. ಒಂದು 40,000ಕ್ಕಿಂತ ಹೆಚ್ಚು ದೇವಸ್ಥಾನ, ಮಠ, ಮಂದಿರಗಳನ್ನು ಪುಡಿ ಮಾಡಿದರು. ಅವರು ಬರೀ ಹಣ ಲೂಟಿ ಮಾಡಲಿಕ್ಕೆ ಬಂದದಲ್ಲ, ಇದರಲ್ಲಿ ಚರಿತ್ರೆಯಲ್ಲೆಲ್ಲ ಹಣ ಲೂಟಿ ಮಾಡಲಿಕ್ಕೆ ಬಂದದ್ದು. ಅಷ್ಟಕ್ಕೆ ನಿಲ್ಲಿಲ್ಲ, ಹಣ ಲೂಟಿ ಮಾಡಿ ಹೋಗ್ತಿದ್ರಲ್ಲ, ಅವರೆಲ್ಲ ಒಂದು ಕೂತ್ಕೊಂಡ್ರು, ಇಲ್ಲಿ ರಾಜರಾದರು. ಅದರ ಜೊತೆಯಲ್ಲಿ ಅವರ ಮನಸ್ಸಲ್ಲಿದ್ದದು ನಾನು ಮುಸಲ್ಮಾನ್ ದೇಶ ಮಾಡಬೇಕು, ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ದೇವಸ್ಥಾನ ಅಂದರೆ ನಮ್ಮ ಶ್ರದ್ಧೆಯ ಕೇಂದ್ರ ಅಂತ ನಾವು ಯೋಚನೆ ಮಾಡಿದ್ದು. ಅದಕ್ಕೋಸ್ಕರ ದೇವಸ್ಥಾನ, ಮಠ, ಮಂದಿರ ಅದನ್ನೆಲ್ಲವನ್ನು ಪುಡಿ ಮಾಡಿದರು. ಇಷ್ಟೆಲ್ಲ ಆದಮೇಲೆ 47ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅದು ಕಳೆದ ಒಂದು 60-65 ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಉಂಟು. ಆದರೂ ನಾವಿವತ್ತು 100ಕ್ಕೆ ಹತ್ತಿರ 80% ಜನ ಇದ್ದೇವೆ ನಾವು. ಹಾಗೆ ಹೇಗಿದ್ದದ್ದು ನಾವು? ಇಷ್ಟೆಲ್ಲ ಆಘಾತಗಳು, ಅನ್ಯಾಯಗಳು ಆದಾಗ ಅಂತ ಕೇಳಿದರೆ, ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿಯ, ನಮ್ಮ ಜೀವನ ಮೌಲ್ಯಗಳ ಕೇಂದ್ರ ಅದು ನಮ್ಮ ಮನೆ, ಅದು ಗೃಹ, ಅದು ಒಂದು ಕುಟುಂಬದ ಕೇಂದ್ರ ಬಿಂದು ತಾಯಿ. ಅದರಲ್ಲಿ 2 ಪ್ರಶ್ನೆ ಇವರು ಹೇಳಿ ಕೇಳಿ ಯಶೋದೆ. ಅದಕ್ಕೋಸ್ಕರ ಕುಟುಂಬದ ಕೇಂದ್ರ ಇದ್ದಂಥದ್ದು, ನಮ್ಮ ಧರ್ಮದ ಕೇಂದ್ರ ಇದ್ದದ್ದು, ನಮ್ಮ ಸಂಸ್ಕೃತಿಯ ಕೇಂದ್ರ ಇದ್ದದ್ದು ಅದು ಮನೆ. ಅದಕ್ಕೋಸ್ಕರ ಮನೆಗೆ ಭಾರಿ ಮಹತ್ವ ನಮ್ಮ ಹಿಂದೂ ಸಮಾಜದಲ್ಲಿ. ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಬೆಳೆಸೋಣ. ಹೊರಗಿಂದ ಬೇರೆ 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 ಇರ್ಬೋದು, ಅದರ ವ್ಯಕ್ತಿಯ ಹೃದಯದ ಕೇಂದ್ರ ಇರುವಂಥದ್ದು ಅದು ಮನೆಯಲ್ಲಿ. ಅದಕ್ಕೋಸ್ಕರ ಮನೆ ನಮ್ಮ ಸಂಸ್ಕೃತಿಯ, ನಮ್ಮ ಜೀವನ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಇರುವಂಥ ಒಂದು ಕೇಂದ್ರ. ದೇವಸ್ಥಾನ ಇದೆ, ಅದು ಸಮಾಜಕ್ಕೆ. ಮನೆಯೂ ಒಂದು ದೇವಸ್ಥಾನ, ಅದು ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ. ಅದಕ್ಕೋಸ್ಕರ ದೇವರ ಆರಾಧನೆಯಿಂದ ಈ ಮನೆಯ ಕಾರ್ಯ ಪ್ರಾರಂಭ ಆಗೋದು. ಇಲ್ಲಿ ನಡೀತಾ ಇರುವಂಥ ಎಲ್ಲ ಕೆಲಸಗಳು ದೇವರಿಗೆ ಪ್ರಿಯ ಆಗಬೇಕು ಅಂತ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ. ಅದಕ್ಕೆ ಸಮಾಜ ನಾರಾಯಣ ಪೂಜಾರಿ, ಯಶೋಧ, ಯಶಸ್ವಿ ಮತ್ತು ಭೂವಿಕಾರವರಿಗೆ ಒಂದು ಗ್ರಹವನ್ನು ಕಟ್ಟಿಕೊಟ್ಟಿದೆ, ಒಂದು ಆಸರೆಯನ್ನು ಕೊಟ್ಟಿದೆ. ಈ ಜನಗಳು ಕೂಡ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಬೇಕು. ಇದೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಸಮಾಜ ಇವರ ಜೊತೆಯಲ್ಲಿ, ಇವರು ಸಮಾಜದ ಜೊತೆಯಲ್ಲಿ. ಈ ಸಂಬಂಧಗಳು ಇವತ್ತು ಹಿಂದೂ ಸಮಾಜದಲ್ಲಿ ತಪ್ಪಿದೆ. ಎಲ್ಲರೂ ಯೋಚನೆ ಮಾಡ್ತಾರೆ, ನಾನು ಬದುಕಿದ್ರೆ ಸಾಕು,
ಅಂತ ಯೋಚನೆ ಮಾಡುವಂಥ ಕಾಲ. ನಾನು ಬದುಕಿದ್ರಾಯಿತು, ನಾನು ಹಣ ಸಂಪಾದನೆ ಮಾಡಿದ್ರಾಯಿತು, ನಾನು ವೈಭವದಲ್ಲಿದ್ದರಾಯಿತು, ನಾನು ಕಾರು ತೆಗೆದ್ರಾಯಿತು, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ. ಸರಿ ಹೋಗೋದಿಲ್ಲ. ಎಲ್ಲಿವರೆಗೆ ಕಷ್ಟಗಳು ಸಮಸ್ಯೆಗಳು ಸಮಾಜದಲ್ಲಿ ಇರುತ್ತೋ ಅಲ್ಲಿವರೆಗೆ ಆ ಸಮಾಜವನ್ನು ಒಳ್ಳೆಯ ಸಮಾಜ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಮಾಜವೂ ಅದಕ್ಕೆ ಸ್ಪಂದಿಸಬೇಕು, ಜನನೂ ಅದಕ್ಕೆ ಸ್ಪಂದಿಸಬೇಕು, ಆ ಸಮಾಜದ ಜೊತೆಯಲ್ಲಿರಬೇಕು. ಅದಕ್ಕೋಸ್ಕರ ಈ ಹಿಂದೂ ಸಮಾಜದ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಆಘಾತಗಳನ್ನು ಎದುರಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ, ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಮಾಜವಾಗಿ ಎದ್ದು ನಿಲ್ಲಬೇಕು ಅಂತ ಅದಕ್ಕೆ ಪ್ರೇರಣೆ ಕೊಟ್ಟಿರುವಂಥದ್ದು ಇಲ್ಲಿ. ಅಂಥ ಒಂದು ಪುಣ್ಯದ ಕೆಲಸ. ಯಾರು ಸಮಸ್ಯೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಕಾರ ಮಾಡೋದು ಅದು ದೇವರ ಕೆಲಸ ಅಂತ. ಅದಕ್ಕೋಸ್ಕರ ಅಂಥ ಪುಣ್ಯದ ದೇವರ ಕೆಲಸವನ್ನು ಇಲ್ಲಿದ್ದಂಥ ಎಲ್ಲ ಹಿಂದೂ ಸಮಾಜದ ಪ್ರಮುಖರು, ಸಾಮಾನ್ಯ ಜನ ಇಲ್ಲಿ ಅನೇಕರು ಸೇವಾ ಕಾರ್ಯಗಳನ್ನು ಬಂದು ಮಾಡಿದ್ದಾರೆ ಅಂತ ಕೇಳಿದೆ ನಾನು. ಇಲ್ಲಿ ಬಂದು ಇಲ್ಲಿ ಬಣ್ಣ ಕೊಟ್ಟಿರುವಂಥದ್ದು ಅವರೇ ಬಣ್ಣ ತಗೊಂಡು ಬಂದರೆ ಅವರೇ ಬಣ್ಣ ಕೊಟ್ಟಿರುವಂಥದ್ದು, ಇಲ್ಲಿ ಮನೆ ಕಟ್ಟಿರುವಂಥದ್ದು, ಕಲ್ಲು ಕಟ್ಟಿರುವಂಥದ್ದು, ಸಿಮೆಂಟ್ ಒಂದೆರಡು ಜನ ಕೊಟ್ಟರು, ಒಂದೆರಡು ಜನ ಮರಳು ಕೊಟ್ಟರು. ಅದರ ಜೊತೆಯಲ್ಲಿ ಕಟ್ಟಡವನ್ನು ಕಟ್ಟುವಂಥ ಕೆಲಸ ಕೂಡ ಶ್ರಮದಾನದಿಂದ ಆಯಿತು ಅಂತ ಕೇಳಿದೆ. ಇದು ಮುಂದುವರಿಬೇಕು. ಎಲ್ಲಿ ಲೋಪ ಇದೆ, ಲೋಪ ಇರಬೇಕು ಅಂತ ನಮ್ಮ ಅಪೇಕ್ಷೆ ಇಲ್ಲ. 10 ಮನೆಗಳನ್ನು ಕಟ್ಟಿಕೊಡ್ಬೇಕು ಅಂದರೆ 10 ಮನೆಗಳು ಹಾಳು ಇರಬೇಕು ಅಂತ ಹಾಗಿಲ್ಲ ನಮ್ಮ ಮನಸ್ಸಿನಲ್ಲಿ. ಆದರೆ ಎಲ್ಲಿ ಇದೆ ಸಮಸ್ಯೆ ಇದೆ, ಇದು ಜಗತ್ತಿನಲ್ಲಿ ಇರುವಂಥದ್ದೇ. ಎಲ್ಲರೂ ಒಂದೇ ರೀತಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಜನ ದುಃಖದಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ, ಸಮಸ್ಯೆಯಲ್ಲಿರ್ತಾರೆ. ಅವರಿಗೆ ಸ್ಪಂದಿಸುವಂಥ, ಈಗ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಸೇವಾ ಭಾರತೀಯ ಕಡೆಯಿಂದ ಭಾರಿ ಕೆಲಸಗಳಾಗಿದೆ. ಆ್ಯಂಬುಲೆನ್ಸ್ ಆಗಿದೆ, ಉಲ್ಲಾಸ ಆಗಿದೆ, ಸುದರ್ಶನ್ರಿಗೆ ಗೊತ್ತು, ಇಡೀ ಒಂದು ಪರಿವಾರ ಒಟ್ಟಾಗಿ ಸೇರಿ ನಾವು ಅನೇಕ ಸೇವಾ ಕಾರ್ಯಗಳನ್ನು ನಮ್ಮ ಕಡೆಯಿಂದ ಕೋವಿಡ್ನ ಸಂದರ್ಭದಲ್ಲಿ, ಅದು ಔಷಧಿ ಕೊಡೋದ್ರಿಂದ ಹಿಡಿದು ಪೇಷಂಟನ್ನು ಕೊಂಡೋಗೋದ್ರಿಂದ ಹಿಡಿದು, ಅಕಸ್ಮಾತ್ ಪೇಷಂಟ್ ಅವನು ಜೀವಂತವಾಗಿ ಉಳಿಲಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಸಂಸ್ಕಾರ ಏನು ಮಾಡಬೇಕು. ಕೆಲವು ಕಡೆಯಲ್ಲಿ ಬೇರೆಯವರು ನಾವು ಸಂಸ್ಕಾರ ಮಾಡ್ತೇವೆ ಅಂತ ಹೇಳಿದ್ರು, ಬೇಡಂತೇಳಿ ಬಜರಂಗ ಶರಣ ಅದನ್ನು ಹೇಳಿದಾಗ ಭಾರೀ ಕೆಟ್ಟ ಪ್ರತಿಕ್ರಿಯೆ ಬಂತು. ನಮ್ಮದು ನಾವೇ ಮಾಡೋದು. ಅದಕ್ಕೆ ಇನ್ನೊಬ್ಬ ಹಿಂದೂ ಸಂಸ್ಕಾರದ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹಿಂದುವೇ ಮಾಡಬೇಕು, ಇನ್ನೊಬ್ಬ ಶವ ಸಂಸ್ಕಾರ ಮಾಡೋದು ಹೇಗೆ? ಅದಕ್ಕೋಸ್ಕರ ಹುಡುಗಿ ಎಲ್ಲೆಲ್ಲ ಇಂಥದ್ದಿದೆ ಅಂಥದಕ್ಕೆ ಉತ್ತರ ಕೊಡುವಂಥ ಸಂದರ್ಭ ಇವತ್ತು ಹಿಂದೂ ಸಮಾಜದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಏನೇ ಸಮಸ್ಯೆ ಬರಲಿ, ಹಿಂದೂ ಸಮಾಜ ಒಟ್ಟಾಗಿ ಎದ್ದು ನಿಲ್ಲಬೇಕಾದಂಥ ಅಗತ್ಯ ಇದೆ. ಸವಾಲುಗಳಿಗೆ ಉತ್ತರ ಏನಪ್ಪ? ಸವಾಲುಗಳು 10 ಬರ್ಬೋದು, ಉತ್ತರ ಒಂದೇ. ಹಿಂದೂ ಸಮಾಜ ಸಂಘಟಿತವಾದಂಥ ಸಮಾಜದಲ್ಲಿ ಭಾರಿ ದೊಡ್ಡ ಶಕ್ತಿ. 5 ಬೆರಳಿದೆ, ಒಟ್ಟು ಸೇರಿದಾಗ ಅದಕ್ಕೆ ಶಕ್ತಿ. ಅದಕ್ಕೋಸ್ಕರ ನಮ್ಮೆಲ್ಲ ಸಣ್ಣ ಪುಟ್ಟ ಭಾವನೆಗಳನ್ನು ಬಿಟ್ಟು, ಜಾತಿ, ಮತ, ಸಂಪ್ರದಾಯ, ಕಲ್ತವ, ಕಲಿಯದವ, ಶ್ರೀಮಂತ, ಬಡವ, ಬಿಳಿಯವ, ಕಬ್ಬಿನವ, ಇದೆಲ್ಲವನ್ನು ಬದಿಗೆ ಸರಿಸಿ ನಾವೆಲ್ಲರೂ ಒಂದು ಕುಟುಂಬಕ್ಕೆ ಸೇರಿದವರು, ತಾಯಿ ಭಾರತ ಮಾತೆಯ ಮಕ್ಕಳು ನಾವು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇಲ್ಲೇನು ಕೆಲಸ ನಡೆದಿದೆ. ಅದೇ ರೀತಿ ಸಮಸ್ಯೆ ಯಾವಾಗ ಯಾವುದೇ ಬಂದರೂ ಕೂಡ ಅದಕ್ಕೆ ಅದೇ ರೀತಿ ಉತ್ತರ ಕೊಡುವಂಥ ಸಮಾಜ ಆಗಬೇಕು ನಮ್ಮದು. ಆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. ಇಡೀ ದೇಶವನ್ನು ಒಟ್ಟು ಮಾಡುವಂಥ ಭಾರಿ ದೊಡ್ಡ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ. ಕಾಶ್ಮೀರವನ್ನು ತಗೊಂಡಿರೋದು ಭಾರಿ ದೊಡ್ಡ ಸಾಧನೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಇನ್ನೊಂದು ದೊಡ್ಡ ಕೆಲಸ. ಅಂದರೆ ನಾವು ಪರಾಕ್ರಮಕ್ಕೂ ಸಿದ್ಧರಿದ್ದೇವೆ, ಸೇವೆಗೂ ಸಿದ್ಧರಿದ್ದೇವೆ ನಾವು ಅಂತ ಹೇಳುವ ರೀತಿಯಲ್ಲಿ ಇಡೀ ದೇಶವನ್ನು ಒಟ್ಟು ಮಾಡುವಂಥ ಕೆಲಸ ಆ ಕಡೆಯಲ್ಲೂ ನಡೀತದೆ. ಒಬ್ಬ ಸ್ವಯಂ ಸೇವಕ ಆ ಸ್ಥಾನದಲ್ಲಿ ಕೂತರೆ ಏನು ಮಾಡಬಹುದು ಅಂತ ಹೇಳುವುದಕ್ಕೆ ನರೇಂದ್ರ ಮೋದಿಯವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿದ್ದಂಥ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ, ನಾನು ಕಾಶ್ಮೀರದಲ್ಲಿ ಕೆಲಸ ಮಾಡಬೇಕು ಅಂತೀನಿ ಅಥವಾ ಬಂಗಾಳದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಈ ಊರಿನಲ್ಲಿ ಏನಿದೆ, ಈ ಊರಿನ ಸಮಸ್ಯೆಗೆ ಉತ್ತರ ಕೊಡುವಂಥ ಕೆಲಸ ಇಲ್ಲಿ ಅಂತ ನೀವು ಒಂದು ಮಾರ್ಗದರ್ಶಕ ರೀತಿಯಲ್ಲಿ ನೀವು ಮಾಡಿದ್ದೀರಾ. ಅದು ಎಲ್ಲರಿಗೂ ಪ್ರೇರಣೆ ಕೊಡಲಿ. ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಾಣಬೇಕು. ಒಂದು 3 ತಿಂಗಳ ಹಿಂದೆ ನಾನು ಅಲಂಕಾರ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೆ. ಆವಾಗ ನನಗೊಬ್ರು ಹೇಳಿದ್ರು ಇಲ್ಲೊಂದು ಸಮಸ್ಯೆ ಇದೆ ಅಂತ.
ಏನು ಸಮಸ್ಯೆ ಇದೆ ಅಂತ ಕೇಳಿದರೆ ಅಲ್ಲಿ ಒಂದು ಮನೆ ಇದೆ ಮಾರ್ಯಾರೆ, ಮಾರ್ಗದ ಮಧ್ಯೆ ತುಂಬ ಸಮಯದಿಂದ ಇತ್ತು, ಯಾರು ನೋಡಲೇ ಇಲ್ಲ. ಯಾರೋ ಒಬ್ಬ ಸ್ವಯಂ ಸೇವಕನಿಗೆ ಅದು ಕಂಡಿದ್ದು, ಮನೆ ಟರ್ಪಲ್ ಹಾಕಿ, ಈ ಮನೆಗೆ ಹೋಗಲ್ಲ, ಟರ್ಪಲ್ ಹಾಕಿ ಇದ್ದಂಥ ಮನೆ. ಆ ಮನೆಗೆ ಅವ್ರು ಹೋದಾಗ ಗಂಡ ಹೆಂಡತಿ 2 ಮಗು 4 ನಾಯಿ ಆ ಮನೆಯಲ್ಲಿ. ಆಮೇಲೆ ಅಲ್ಲಿಗೆ ಹೋದರು, ಕೇಳಿದರೆ ಎಲ್ಲ ಕಥೆ ಎಲ್ಲ ಕೇಳಿ ಹೋಗೋ ಪರಿಸ್ಥಿತಿ ಈಗ. ಅದಕ್ಕೆ ಒಂದು ಸುಮಾರು 3 ತಿಂಗಳ ಹಿಂದೆ ನನಗೊಂದು ಸೌಭಾಗ್ಯ ಸಿಕ್ಕಿತ್ತು, ಅಲ್ಲಿ ಶಿಲಾನ್ಯಾಸ ಆಗಿದೆ. ಈಗ ಕಟ್ಟಡ ಆಗುವಂಥ ಸಂದರ್ಭ ಇರ್ಬೋದು. ನಾಳೆ ಕಾಣಬೇಕು, ನಮಗೆ ಸಮಸ್ಯೆಗಳು ಕಾಣಬೇಕು, ಹಾಗೆ ಹಾರಿಸಿಕೊಂಡು ಹೋಗೋದು ಬೇಡ. ನಾವು ಕಣ್ಣಿಗೆ ಒಂದು ಸಲ ಹಿಂದೂ ಸಮಾಜ ಅಂತ ನಮಗೆ ಕಂಡ್ರೆ, ಅದಕ್ಕೋಸ್ಕರ ನನ್ನ ಬದುಕಿದೆ ಅಂತ ಕಂಡ್ರೆ, ಆವಾಗ ನನ್ನ ಕಣ್ಣಿಗೆ ಅನೇಕ ಸಂಗತಿಗಳು ಸಮಸ್ಯೆಗಳು ಕಾಣ್ತದೆ. ನಾವು ಅರ್ಥ ಮಾಡಿಕೊಳ್ಬೋದು ಅಂತ ಅರ್ಥ ಮಾಡಿಕೊಂಡಂಥ ಹಿಂದೂ ಸಮಾಜ, ಕಣ್ಣಿಗೆ ಕಂಡು ಅದನ್ನು ಸರಿ ಮಾಡಬೇಕು ಅಂತ ಹೇಳುವಂಥ ಒಂದು ಛಲದಿಂದ ಹೊರಟಂಥ ಹಿಂದೂ ಸಮಾಜ, ನಿಮಗೆಲ್ಲರಿಗೂ 100 ಬಾರಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಾರಾಯಣ ಪೂಜಾರಿ ಅವರಿಗೆ ಒಂದು ಸೂರು ಸಿಕ್ಕಿದೆ. ಅವರ ಮಕ್ಕಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ, ಒಳ್ಳೆ ಕೆಲಸ ಸಿಗಲಿ, ಅವರಿಗೆ ಮದುವೆ ಆಗಿ ಮಕ್ಕಳಾಗೋದು ಭಾರಿ ಅಗತ್ಯ. ಈಗ ಹಿಂದೂ ಸಮಾಜದಲ್ಲಿ ಸಂಖ್ಯೆ ಕಡಿಮೆ ಆಗಿದೆ. ಇಲ್ಲಿದ್ದವರು ಯಾರಾದರೂ ಆ ವಯಸ್ಸಿನವರಿದ್ದರೆ, ಅಂದರೆ ಮಕ್ಕಳು ಮಾಡುವ ವಯಸ್ಸಿನವರಿದ್ದರೆ ಕನಿಷ್ಠ ಒಂದು 3 ಮಕ್ಕಳನ್ನು ಪಡೀರಿ ಅಂತ. ಸಂಖ್ಯೆ ಇಲ್ಲ, ನಮ್ಮ ಹತ್ರ ಸಮಸ್ಯೆ ಆಗಿದೆ, ನಮಗೆ ಭಾರಿ ದೊಡ್ಡ ಸಮಸ್ಯೆ ಆಗಿದೆ. ಆ ರೀತಿಯಲ್ಲಿಯೂ ನಾನು ಹೇಳಿದ್ದು, ಏನು ಮಾಡಲಿಕ್ಕಾಗಿದೆ, ಕೊನೆಗೆ 3 ಮಕ್ಕಳಾದರೂ ಮಾಡಿ ಅಂತ. ಅದೇ ಇದು ಬರೇ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಪರಿಸ್ಥಿತಿ ಅಂತ ಭೀಕರವಾದಿದೆ. ಅದಕ್ಕೆ ಯಾವುದೇ ಸಮಸ್ಯೆ ಬರಲಿ, ಅದಕ್ಕೆ ನಾವು ತಯಾರು ಅಂತ ಹೇಳುವ ರೀತಿಯಲ್ಲಿ ನಾವೆಲ್ಲರೂ ತಯಾರಾಗಬೇಕು. ಅದಕ್ಕೆ ಇಲ್ಲಿದ್ದಂಥ ಅನೇಕ ಜನ ಕಾರ್ಯಕರ್ತರು, ರಾಜಾರಾಮ್ ಭಟ್ ಇರ್ಬೋದು, ಸಂತೋಷ್ ರಾಯವರು ಇರ್ಬೋದು, ಅಂತ ಅನೇಕ ಜನ ಒಟ್ಟು ಸೇರಿ ಇದನ್ನು ಮಾಡಿದ್ದೀರಾ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಹಿಂದೂ ಸಮಾಜ ಸಶಕ್ತವಾದಂಥ, ಹಿಂದೂ ದೇಶ ಸಶಕ್ತವಾಗಿರುವಂಥ ರಾಮರಾಜ್ಯ ಬರ್ತಾ ಇದೆ. ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ನಾನು. ರಾಮರಾಜ್ಯ ಅದರ ಕಲ್ಪನೆಯ ಜೊತೆಯಲ್ಲಿ ಆಗಸ್ಟ್ 5ನೇ ತಾರೀಕಿಗೆ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ. ಪರಮಪೂಜನೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸತ್ಸಂಗ ಚಾಲಕ ಮೋಹನ್ಜಿಯವರ ಭಾಗವತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತು. ತಾವೆಲ್ಲ ನೋಡಿದ್ದೀರ. ಅದು ಲೈವ್ ಆಗಿ ಕೋಟಿ ಜನ ಅದನ್ನು ನೋಡಿದ್ದಾರೆ. ಕೆಲವು ಜನ ಹಿಂದಿನ ರಾತ್ರಿಯೇ ಭಜನೆ ಮಾಡ್ತಾ ಕಾಯ್ತಾಯಿದ್ರು 11 ಗಂಟೆ. ನಮ್ಮಲ್ಲಿ ಮಾತ್ರ ಇಡೀ ಜಗತ್ತಿನ ಜನ ನೋಡಿದ್ದಾರೆ ಅದನ್ನು. ಅಮೇರಿಕಾದಲ್ಲಿ ಒಂದು ಟೈಮ್ ಸ್ಕ್ವೇರ್ ಅಂತ ಇದೆ. ಆ ಟೈಮ್ ಸ್ಕ್ವೇರ್ನಲ್ಲಿ ದೊಡ್ಡ ಪರದೆ ಹಾಕಿ ಇದನ್ನು ತೋರಿಸ್ತಾ ಇದ್ರು. ಸಾವಿರಾರು ಜನ ನೋಡ್ತಾಯಿದ್ರು. ನೋಡಿದವ್ರು ಯಾರು ಅಂದರೆ ಬರೀ ಭಾರತೀಯರಲ್ಲ, ಅಮೇರಿಕಾದವರು, ಇಂಗ್ಲೆಂಡ್ನವರು ಇದ್ದರು, ಚೀನಾದವರು, ಜಪಾನ್ ಇದ್ದರು, ಜರ್ಮನಿ ಇದ್ದರು, ಸ್ಪೇನ್, ಬೇರೆ ದೇಶದವರು ಇದ್ದಾರಲ್ಲ, ಎಲ್ಲರೂ ಕುಣಿತಾ ಇದ್ದಾರೆ ಅಂತೆ. ಭಾರತೀಯರಿಗೆ ಆಶ್ಚರ್ಯ ಆಯಿತು, ಅವರೆಲ್ಲ ಯಾಕೆ ಕುಣಿಯೋದು ಅಂತ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿದೆ ಅಂತೆ, ನೀವು ಯಾಕೆ ಕುಣಿಯೋದು? ಅವಾಗ ಅವರೇ ಹೇಳಿದ್ದು, ರಾಮ ಬರ್ತಾನೆ ಅಂತ. ರಾಮ ಬಂದರೆ ನಿಮಗೇನು ಅಂತ. ಅವಾಗ ಹೇಳಿದ್ರು ರಾಮರಾಜ್ಯ ಬರ್ತದೆ ಅಂತ. ಆಯಿತು, ರಾಮರಾಜ್ಯ ಬಂದರೂ ನಿಮಗೇನಪ್ಪ? ಆವಾಗ ಅವರೇ ಹೇಳಿರುವಂಥದ್ದು, ನಮ್ಮ ಬದುಕು ಅಸಹನೀಯ, ಭಾರಿ ಕಷ್ಟ ಆಗಿದೆ. ನಮ್ಮ ಮೇಲೆ ಗಲಾಟೆಗಳು, ಗೊಂದಲಗಳು, ಹತ್ಯೆಗಳು, ಭಯೋತ್ಪಾದನೆ, ಮತಾಂತರ, ಇಂಥ ಎಲ್ಲವೂ ನಡೀತಾರೆ. ನಾಳೆ ಬೆಳಗ್ಗೆ ಏನು ಅಂತ ಹೇಳುವಂಥ ಜೀವನ ಏನು ಅಂತ ಹೇಳೋ ಆತಂಕದ ಸ್ಥಿತಿಯಲ್ಲಿದ್ದೇವೆ. ಒಂದು ಸಲ ರಾಮ ಬಂದರೆ, ರಾಮರಾಜ್ಯ ಬಂದರೆ ನಾವು ಸುಖ ಶಾಂತಿಯಲ್ಲಿ ಇರ್ತೇವೆ. ಜಗತ್ತಿನ ಜನ ಹೆಸರು ಮಾಡ್ತಾರೆ. ಅಂಥ ರಾಮರಾಜ್ಯ ನಿರ್ಮಾಣ ಆಗೋದು, ಅಂಥ ರಾಮ ಮಂದಿರ ನಿರ್ಮಾಣ ಆಗುವಂಥ ಹಂತದಲ್ಲಿ ಇಲ್ಲಿ ಒಂದು ಮಂದಿರ ನಿರ್ಮಾಣ ಆಗುವಂಥ ಚಿಂತನೆ ನಿಮ್ಮಲ್ಲಿ ಬೆಳೆದಿದೆ ಅಲ್ಲ, ಇದು ಆಗಬೇಕಾದ್ರೆ ನರೇಂದ್ರ ಮೋದಿಯವರು ಹೋರಾಟ ಮಾಡ್ತಾಯಿದ್ದಾರೆ. ಒಬ್ಬರು ಹೋರಾಟ ಮಾಡಿ ಏನಾಗಲಿಕ್ಕಿಲ್ಲ, ಅಷ್ಟು ಸುಲಭ ಅನ್ನೋದು. ನಾವು ಎಲ್ಲರೂ ನರೇಂದ್ರ ಮೋದಿಯವರ ಭಾವನೆಯ ಜೊತೆಯಲ್ಲೇ ನರೇಂದ್ರ ಮೋದಿಯವರಾಗಿ ಆಗಬೇಕು ಅಂತ ಯೋಚನೆ ಮಾಡಿ, ಅಂದರೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಹಾಗಲ್ಲ ನಾನು ಹೇಳೋದು. ಆ ಭಾವನೆ ಜೊತೆಯಲ್ಲಿ ನಾವೇನಾದ್ರು ಕೆಲಸ ಮಾಡಿದರೆ, ಒಂದು ಭ್ರಷ್ಟಾಚಾರ ರಹಿತ, ಪಾರದರ್ಶಕವಾದಂಥ, ಸೇವಾ ಮನೋಭಾವನೆ ಇರುವಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ನಿರ್ಮಾಣ ಆದರೆ ಆವಾಗ ರಾಮರಾಜ್ಯ ಆಗ್ತದೆ. ಆ ರಾಮರಾಜ್ಯಕ್ಕೆ ನಾಂದಿ ಆಗಲಿ. ಇದು ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. ಈ ಮನೆಯನ್ನು ಒಳ್ಳೆಯ ಮಾತುಗಳನ್ನಾಡಿ ನಾರಾಯಣ ಪೂಜಾರಿಯವರಿಗೆ ಮನೆಯ ಬೀಗರಿಗೆಯನ್ನು ಹಸ್ತಾಂತರ ಮಾಡಿ ಮನೆಯ ಒಳಗೆ ಪಂಚ ಜ್ಯೋತಿಗಳನ್ನು ಬೆಳಗಿ ಈ ಮನೆಗೆ ಒಳ್ಳೆಯದಾಗಲಿ ಶುಭ ಹಾರೈಸಿದವರಿಗೆ ನಾವೆಲ್ಲರ ವತಿಯಿಂದ ಅನಂತ ವಂದನೆಗಳು. ಸುದರ್ಶನ್ಜಿಯವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ನೇತೃತ್ವದಲ್ಲಿ ಈ ಭಾಗದ ಸ್ವಯಂ ಸೇವಕರಲ್ಲೇ ಸೇರಿಕೊಂಡು ಇವತ್ತು ನಾರಾಯಣ ಪೂಜಾರಿ ಅವರಿಗೆ ಮನೆ ಹಸ್ತಾಂತರ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಬಹುಶಃ ಉಪಸ್ಥಿತರಿದ್ದು
ನಮಗೆಲ್ಲರಿಗೂ ಇವತ್ತು ಪ್ರೇರಣಾದಾಯಕವಾದಂತಹ ಮಾತುಗಳನ್ನು ಆಡಿದಂತಹ ನಮ್ಮೆಲ್ಲರ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಅವರಿಗೆ ವಂದಿಸುತ್ತಾ, ಇಲ್ಲಿರುವಂಥ ಎಲ್ಲ ಹಿರಿಯರೇ, ಮಾಧ್ಯಮದ ಮಿತ್ರರೇ, ಡಾಕ್ಟ್ರು ಬಹಳ ಸೊಗಸಾಗಿ ವಿಸ್ತಾರವಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ ದೇಶ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ವಿಚಾರಗಳಿಂದ ಗುರುತಿಸ್ಕೊಂಡ್ರೆ, ನಮ್ಮ ದೇಶ ಇವತ್ತು ಪ್ರಮುಖವಾಗಿ ಗುರುತಿಸ್ಕೊಳ್ತಾ ಇರುವುದು ಸೇವೆ ಮತ್ತು ತ್ಯಾಗದಿಂದ. ಈ ಸೇವೆ ಮತ್ತು ತ್ಯಾಗ ನಮ್ಮ ದೇಶದ ಎರಡು ಆತ್ಮಗಳಿದ್ದಾಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೌಟುಂಬಿಕ ಪದ್ಧತಿ ಬಹಳ ವಿಶೇಷವಾದದ್ದು. ಇಲ್ಲಿಯ ರೀತಿಯಲ್ಲಿರುವಂಥ ಕೌಟುಂಬಿಕ ಪದ್ಧತಿ ಬೇರೆ ಯಾವ ದೇಶದಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಹಿರಿಯರು ಹೇಳ್ತಾರೆ, ಮನೆ ಕಟ್ಟುವುದು ಅಂತ ಹೇಳಿದರೆ ಅದೊಂದು ದೇವಸ್ಥಾನ ನಿರ್ಮಾಣ ಮಾಡಿದ ಹಾಗೆ ಅಂತ. ಆ ದೇವಸ್ಥಾನಕ್ಕಿಂತಲೂ ಕೂಡ ಮಿಗಿಲಾದ ಒಂದು ಪುಣ್ಯದ ಕೆಲಸ ಮನೆ ನಿರ್ಮಾಣ. ಯಾಕೆಂತ ಹೇಳಿದ್ರೆ ಭಗವಂತನಿಗೆ ದೇವಸ್ಥಾನದ ಅಗತ್ಯ ಇಲ್ಲ. ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತ ಇದ್ದಾನೆನ್ನುವ ನಂಬಿಕೆಯಿಂದ ನಾವೆಲ್ಲ ಜೀವನ ಮಾಡ್ತೇವೆ. ಆದರೆ ಮನೆಯೇ ನಾವು ದೇವಸ್ಥಾನ ಅಂತ ನಂಬಿಕೆಯಿಂದ ಜೀವನ ಮಾಡುವವರು. ಮನೆಯ ತಾಯಿ ನಮ್ಮ ಮೊದಲ ಗುರು, ಮನೆಯ ತಾಯಿ ನಮಗೆ ದೇವರು ಎನ್ನುವ ನಂಬಿಕೆಯಿಂದ ಜೀವನ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನ ವ್ಯಕ್ತಿಯ ಕೊನೆಯ ಆಸೆ ಏನು ಅಂತ ಕೇಳಿದರೆ, ನನ್ನ ಜೀವನದ ಕೊನೆಯ ಮೊದಲು ಒಂದು ಸೂರನ್ನು ನಿರ್ಮಾಣ ಮಾಡಬೇಕು, ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಆಶಯವನ್ನು ಅನೇಕ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಾರಾಯಣ ಪೂಜಾರಿಯವರ ಕಷ್ಟದ ಪರಿಸ್ಥಿತಿಯನ್ನು ಗಮನಿಸಿದಂತಹ ರಾಜಾರಾಮ್ ಭಟ್ರವರು ಈ ಭಾಗದ ಎಲ್ಲ ಸ್ವಯಂ ಸೇವಕರನ್ನು, ಹಿರಿಯರನ್ನು, ದಾನಿಗಳನ್ನು ಸೇರಿಸಿಕೊಂಡು ಬಹಳ ಅದ್ಭುತವಾದಂಥ ಸೇವಾ ಕಾರ್ಯವನ್ನು ಈ ಕೊರೋನಾದ ಸಂಕಷ್ಟ ಕಾಲದಲ್ಲೂ ಕೂಡ ನೀವು ಮಾಡಿದ್ದೀರಿ. ನಿಮಗೆ ಭಾಜಪದ ವತಿಯಿಂದ ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಮನೆಯಲ್ಲಿ ಯಶೋಧ ಮತ್ತು ಅವರ ಇಡೀ ಕುಟುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡಲಿ. ನಿಮ್ಮ ಮಕ್ಕಳಿಗೆ ಭಗವಂತ ಒಳ್ಳೆಯ ವಿದ್ಯೆ, ಆಯುಷ್ಯ, ಆರೋಗ್ಯ, ಅದೇ ರೀತಿ ಒಳ್ಳೆಯ ಸಂಪತ್ತನ್ನು ಭಗವಂತ ಕರುಣಿಸಲಿ. ಈ ಮನೆಯ ಮುಖಾಂತರ ಒಂದು ಹೊಸ ಸಂದೇಶವನ್ನು ರಾಜಾರಾಮ್ ಭಟ್ರವರು ಈ ಭಾಗದಲ್ಲಿ ನೀಡಿದ್ದಾರೆ. ಇದು ಪ್ರಥಮ ಒಂದು ಮನೆ. ಬಹುಶಃ ಇನ್ನೊಂದು ಮನೆಗೆ ಇವತ್ತೇ ಒಂದು ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕನಸು ಇನ್ನಷ್ಟು ವಿಸ್ತರಣೆ ಆಗಲಿ. ಅವರ ಕನಸಿಗೆ ಕೈ ಜೋಡಿಸುವಂಥ ಕೆಲಸ ನಾವೆಲ್ಲರೂ ಜೊತೆಯಾಗಿ ನಿಂತು ಮಾಡೋಣ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ರಿಗೂ ಶುಭಾರೈಸ್ತಾ ಇದ್ದಾರೆ. ಸ್ವಯಂ ಸೇವೆ ಮಾಡಿದಂತಹ ಒಂದಷ್ಟು ಜನಕ್ಕೆ ಗೌರವ ಸಮರ್ಪಣೆ ಮಾಡುವುದಿದೆ. ಈ ಮನೆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತಾರೆ. ವಿಶ್ವ ಪ್ರಶಾಂತರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಗೋವೀರ ಚಕ್ರ ವಿಶ್ವನಾಥ ಕಡ್ವಾಯ್, ವಿಶ್ವ ಈ ಮನೆಯ ಪ್ಲಂಬಿಂಗ್ ಕೆಲಸ ಮಾಡಿಕೊಟ್ಟ ರಂಜು ಆಮೇಲೆ ಸ್ವಲ್ಪ ಬಾಕಿ ಧರ್ಮಕ್ಕಿ ವಾಟ್ಸಾಪ್ ಗ್ರೂಪ್ ಯಾರಿದ್ದೀರಿ? ಆಮೇಲೆ ಇವರು ಕೊಟ್ರಿ ಜಾಗರಣ ವೇದಿಕೆಯ ಹಿರಾ ಘಟಕದ ಪದಾಧಿಕಾರಿಗಳು ಪ್ರಶಾಂತರಿದ್ದಾರೆ. ಪ್ರಶಾಂತರು ಬಂದು ಗೌರವ ಸ್ವೀಕಾರ ಮಾಡಬೇಕು. ಪುಣ್ಯಕೋಟಿ ಘಟಕದ ಪದಾಧಿಕಾರಿಗಳು ರತೀಶಾ ಅಧ್ಯಕ್ಷರು, ಚೇಳೂರು ಘಟಕದ ಅಧ್ಯಕ್ಷರು, ಜಲ್ಲಿಯನ್ನು ಪೂರ ಕೊಡ್ತೆ ಅಂತ ಹೇಳಿದ್ದಾರೆ ಅವರಿಗೆ. ಶಂಕರ ದೇವರಾಜ್ ಶೆಟ್ಟಿ ಅವರು ಇನ್ನಣ್ಣ ಮನೆಗೆ ಒಂದು ಲೋಡ್ ಕಲ್ಲು ಕೊಡ್ತೆ ಅಂತ ಹೇಳಿದ್ದಾರೆ. ನಾವಿನ ಲೆಕ್ಕ ಶಾಖೆಯ ಸ್ವಯಂ ಸೇವಕರು ಸುನೀಲ್ ಸಚಿನ್ ಸಚಿನ್ ಬಿನ್ನೇರು ನಿಕ್ಲಿ ಎಂಕಲ್ ಮೂಲೆ ಪುನಃ ಬಿನ್ನೇರು ಅದು ದೂರ ಬೈತಾರೆ. ಇದೆಲ್ಲ ಸಂಕ್ರಾಂತಿ ಇದೆಲ್ಲ ಕೂಡ ಕೋಆರ್ಡಿನೇಟ್ ಮಾಡಿದವರು ನಮ್ಮ ಶಾಲೆಯ ಮೇಷ್ಟ್ರು ಶ್ರೀಹರಿ. ಈ ಹುಡುಗರ ಹಿಂದೆ ಇನ್ನಿತ್ತು ಅವ್ರನ್ನ ಕಾಲಕ್ಕೆ ಕಾಪಿ ಬರೆಸಿದ ಹಾಗೆ ಮಾಡಿಕೊಡ್ತಾರೆ. ಅವರಿಗೆ ಸಂತೋಷ್ ಕುಮಾರಿ ಅವರು ಹರಿ
ಕೊನೆಗೆ ಬೇಕು ಅಂತ ನಾವು ಇಟ್ಕೊಳ್ಳೋದು. ಬಹುಶಃ ಈಗಿನ ಕಾಲ 2021 ಇಸ್ವಿಯಲ್ಲಿ ಒಂದು ಸಣ್ಣ ಜಾಗ ಕೊಡುವವರು ನಾವು ಕೇಳಿದಾಗ ತುಂಬ ನಿಜ ಅರ್ಥ ತುಂಬ ಸಂತೋಷದಿಂದ ಅದನ್ನು ಮಾಡಿದ್ರು. ನಾರಾಯಣಂಗೆ ಒಂದು ಹಿಂಗೆ ಮನೆ ಮಾಡ್ತಾರೆ ಅನ್ನೋದು ಫುಲ್ ಸಪೋರ್ಟ್ ಅಂತ ಹೇಳಿ ಅವರ ಮಗ ಈಶ್ವರಚಂದ್ರ ಕಾಲಕ್ಕೆ ಬಂದು ಬೇಕಾದ ಸಲಹೆಗಳನ್ನು ಸಹಕಾರವನ್ನು ಕೊಟ್ಟು ಇದನ್ನು ಈ ಮನೆ ಆಗುವ ಹಾಗೆ ಮಾಡಿದವರು ದೋಸಮಶಂಕರ್ ಅವರು ಇಲ್ಲದೆ ನಾವೇನು ಮಾಡಲಿಕ್ಕೆ ಇರಲಿಲ್ಲ. ನಮ್ಮ ನೆರವಾಣಿಗೆ ಇನ್ನೊಂದು ಮನೆ ಜಾಗ ಹುಡುಕಬೇಕಾದ ಇಲ್ಲಿ ಆಸರೆ. ಈ ಆಸರೆಯ ಸೃಷ್ಟಿಕರ್ತ ನಿಜ ಅರ್ಥದಲ್ಲಿ ದೋಸಮಶಂಕರ್ ಭಟ್ರು ಅವರಿಗೆ ಅವರಿಗೆ ನಮ್ಮ ಹಿರಿಯರಾದ ಡಾಕ್ಟರ್ ಕಲರ್ ಪ್ರಭಾಕರ್ ಭಟ್ರು ಹುಡುಗರು ಇಲ್ಲದೆ ಇದ್ರೆ ಇದು ಈ ಕೆಲಸ ಆಗ್ತಾನೆ ಇರಲಿಲ್ಲ. ನರಸಿಂಹಮಾಣಿಯವರು ಆಗಾಗ ಫೋನ್ ಮಾಡಿ ಏನ ಇಂಜಿನ್ ಮಲ್ಬುಜಾರ ಇಂಜಿನ್ ಯಾವ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಸಾಹಸಿ ಮನುಷ್ಯ. ಮೊನ್ನೆ ಒಂದು ಕಡೆಯಲ್ಲಿ ಮೂರು ಬೋಡ್ಚಿದೆ ಮೊನ್ನೆ ಒಂದು ಸುಳ್ಯದಿಂದ ಆಶ್ರಯವನ್ನು ನಮ್ಮಲ್ಲಿ ಕೊಟ್ಟು ಈ ಮನೆಯಲ್ಲೆಲ್ಲ ಬೇರೆ ಕಡೆ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿಕೊಟ್ಟ ನರಸಿಂಹ ಅವರ ನಾಯಕತ್ವವನ್ನು ತೋರಿಸಿದ್ದಾರೆ ಹೇಗೆ ಮಾಡಬೇಕಾದಂತ. ಅವರಿಗೆ ಡಾಕ್ಟರ್ ಒಂದು ಶಾಲ್ವಾಗಿ ಗುರುತಿಸಬೇಕು ಅಂತ ಕೇಳಿದೆ. ರತ್ನಾಕರಣ ಸ್ಪಿರಿಟ್ ಇವರಿಗೆ ನಮಗೆ ಇದರ ಸ್ಪಿರಿಟು ತುಂಬಿಸಿದವರು ಡಾಕ್ಟರ್ ಹಿಂದೆ ಬಾಳಿಂದ ನಮ್ಮ ರಕ್ತಕ್ಕೆ ಸ್ಪಿರಿಟನ್ನು ಇಂಜೆಕ್ಟ್ ಮಾಡಿ ತುಂಬಿಸಿ ನಮ್ಮನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ಅಂತ ಕಲರ್ದ ಸ್ಪಿರಿಟಿಗೆ ಡಾಕ್ಟ್ರು ಒಂದು ಶಾಲ್ ಹಾಕಬೇಕು ಅಂತ ಕೇಳಿ ಮುಂದಿನ ಪೀಳಿಗೆ ಜೊತೆ ಇದ್ದು ನಮಗೆ ಬೆನ್ನ ಹಿಂದಿಂದ ಎಲ್ಲ ಸಹಕಾರ ಮಾಡಿದ ಸಂತೋಷ್ ಕುಮಾರಿ ಅವರಿಗೆ ಡಾಕ್ಟ್ರು ಮಹಾರಾಜ್ ಶುಭಂ ಬಿಲ್ಡರ್ ಕೇಶವ ಭಟ್ರು ನಮ್ಮ ಹಿರಿಯರು. ನಾನು ಪ್ರವೇಶ ಆಗೋದಕ್ಕೆ ಮೊದಲೇ ಅವರು ಪ್ರವೇಶ ಮಾಡಿ ಈ ಸಮಾಜದಲ್ಲಿ ಕೆಲಸ ಮಾಡಿದವರು. ಅವರಿಗೆ ಡಾಕ್ಟರ್ ಒಂದು ಗೌರವ ಸಮಾಜ. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ನಾವು ಫೋನ್ ಮಾಡಿದ್ದು ಮಾತ್ರ ಬೋರ್ಡ್ ಅಧ್ಯಕ್ಷರೇ ಅಂತ ನಮ್ಮ ಲೊಕೇಶನ್ ಕಳಿಸಿದ್ದೆ ಅವರಿಗೆ. ಮೊಬೈಲ್ ಲೊಕೇಶನ್ ಸಮಯಕ್ಕೆ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಬ್ಯಾಂಕಿನ ಉಪಾಧ್ಯಕ್ಷರು ಜಯರಾಮ್ ಶೆಟ್ಟರು ಬಂದು ಅವರಿಗೆ ಸರಿ ಬಂದ ಡಾಕ್ಟ್ರೇ ಒಂದು ಇವರು ಕಿನ್ಯದಲ್ಲಿ ರಾಮನನ್ನು ಹೊತ್ತುಕೊಂಡು ಬಂದ ವಧುವಿನ ವರನ ಮೆರವಣಿಗೆಯನ್ನು ಇದು ಮಾಡಿದವರು. ಅದಕ್ಕೋಸ್ಕರ ರಾಮನ ಅನುಗ್ರಹ ಇದೆ ಇವರಿಗೆ. ಹಾಗೆ ಅವರ ಹತ್ರ ಕೇಳಿ ಅವರ ಹತ್ರ ಅದು ಗೊತ್ತಿಗೆ ನಿಖಿಲ್ ಉಲಾಯಿ ದುಂಬು ಗೊಬ್ಬುತ್ತಾರ ಅನ್ಎಕ್ಸ್ಪೆಕ್ಟೆಡ್ ಅಂಜ ಮಣ್ಣೆ. ಈ ಹುಡುಗರಿಗೆ ಒಬ್ಬ ಸ್ಫೂರ್ತಿ ನಮ್ಮ ಮೋರೆ ಸಚಿನ್ ಮೋರೆ, ಕಿರಣ್ ಮೋರೆ ಅಲ್ಲ ಸಚಿನ್ ಮೋರೆ ಅವರಿಗೆ ಡಾಕ್ಟರ್ ಒಂದು ಗೌರವ. ತರುಣ ವಿಶ್ವ ಹಿಂದೂ ಪರಿಷತ್ ಜಿಲ್ಲೆದ ಕಾರ್ಯದರ್ಶಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸಂತೋಷ ಕೃಷ್ಣಮಣ್ಣ ಶಾಂತಬಳಿಕೆ ಜಾಗರಣ ವೇದಿಕೆ ಘಟಕದ ಅಧ್ಯಕ್ಷರು ನಮ್ಮ ಜೊತೆಗೆ ಇರುವರು, ಬೇರೆ ಜೊತೆಗೆ ಇರುವರು ನಮ್ಮ ಜೊತೆಗೆ. ಅವರಿಗೆ ಹಾಕಿ ನಮಗೆ ನಾವು ಶಾಲೆ ಹಾಕೋಣ ಅಂತ. ಇವರಿಗೆ ಹರಿಶಣ್ಣ ಒಂದು ಡಾಕ್ಟರ್ ಕಲರ್ ಪ್ರಭಾಕರ್ ಭಟ್ರು ಹರಿಶಣ್ಣ ಒಂದು ನಮಗೆ ಈ ಕಾರ್ಯಕ್ರಮಕ್ಕೆ ನೆರವಿನ ಆಶ್ರಯ ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿ ಕೊಟ್ಟವರು ಡಾಕ್ಟರ್ ಕಲರ್ ಪ್ರಭಾಕರ್ ಭಟ್ ಅವರು. ಇಂಥ ಒಂದು ಸಣ್ಣ ಕಾರ್ಯಕ್ಕೂ ಡಾಕ್ಟರ್ ಕಲರ್ ಪ್ರಭಾಕರ್ ಭಟ್ರು ಬರ್ತಾರೆ ಅಂತ ಅಂದರೆ ಅದು ನಮಗೆ ಸಣ್ಣ ಕಾರ್ಯ ಅಲ್ಲ, ಅದು ನಮಗೆ ಹೆಮ್ಮೆ. ನಮ್ಮ ಹೆಮ್ಮೆಯ ಡಾಕ್ಟರ್ ಕಲರ್ ಪ್ರಭಾಕರ್ ಭಟ್ರಿಗೆ ನಿಮ್ಮೆಲ್ಲರ ವತಿಯಿಂದ ನಾನೊಂದು ಶಾಲೆ ಹಾಕೋದಕ್ಕೆ ಕೈಗೆ ಕೈ ತೆಪ್ಪ ಪಟ ತೆಪ್ಪಳು ಪಾಡ್ನೆ ಬರ್ಚಿ ಪಟ ಇದ್ದೀನಿ ಕೈ ಬರ್ನೆ ಲಘು ಪಾನೀಯ ನಾನು ಹಾಗೆ ವಿಡಿಯೋ ಅಂತ ರೂಟ್ ಗೊತ್ತಾಗ್ತದೆ ಕೊಟ್ಟಿದ್ದಾರೆ.
ಹಣ್ಣಿಗೆ ಮಾಡಿ ಕಲ್ಲ ನಿಮ್ಮ ಹೆಸರೇನು? ಪಾರ್ವತಿ. ಓ ಒಳ್ಳೆ ಹೆಸರು ಮಾರಯ್ಯ. ನಿನ್ನ ಹೆಸರೇನು? ಏನು ಹೆಸರು ಮಗ? ಪುಟ್ಟ ಹೆಸರೇನು? ಸಂತೋಷ. ಮತ್ತೆ ಹೊಸ ಸಂಚಲನ ಶುರುವಾಂಡೆ. ನಮ್ಮ ಪರಿವಾರದ ಹಿರಿಯರು ಡಾಕ್ಟರ್ ಕಲ್ಲಗಡೆ ಪ್ರಭಾಕರ್ ಭಟ್ರು ತಾರಾಯಿ ದರ್ಪಣ ಮೂಲಕ ಈ ಭೂಮಿ ಪೂಜೆ ಮಲ್ತಿಕೊಡ್ತಾರೆ. ಅದಕ್ಕೆ ನಮ್ಮ ಮಾತೇನ ವಿಶೇಷವಾದ ಶರಣಪ್ಪರನ್ನ ಇಲ್ಲದಾಗಲಿ ನಾವು ತಿಳಿದು ಅನಂತ ಧನ್ಯವಾದ ಮಾಡ್ಕೊಂಡು ಇಲ್ಲದ BJP ಅಧ್ಯಕ್ಷರು ಸುದರ್ಶನ್ ನಮ್ಮೊಟ್ಟಿಗಿಲ್ಲರು ಆರು ಈ ಕಾರ್ಯಕ್ರಮವು ಶುಭ ಪಂಡ್ತೀರಿ ಆರಿಗೆ ನಾನು ಧನ್ಯವಾದ ಮಾಡ್ಕೊಂಡು ಪಂಡಿತರು ಇಲ್ಲರು ಆರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ನಮ್ಮ ಜಿಲ್ಲೆದ BJP ಉಪಾಧ್ಯಕ್ಷರು ನಮ್ಮ ಸಂತೋಷ ಹೇಳಿದ್ರು ಅವರಿಗೆ ನಾನು ಧನ್ಯವಾದ ಮಾಡ್ಕೊಂಡ್ವಿ. ಧನ್ಯವಾದ ಮಾಡ್ಕೊಂಡು ಸಮರ್ಪಣೆ ಮಾಡ್ತೀವಿ. ನೀವು ಮಾತೆಲ್ಲ ಈ ಕಾರ್ಯಕ್ರಮ ಇದ್ದಾರೆ. ನಮ್ಮ ಮಾತೆಲ್ಲ ಶ್ರಮದಾನದ ಮೂಲಕ ಡಾಕ್ಟರ್ ಇಲ್ಲಿ 100%, ಅಲ್ಲಿ ಸ್ವಲ್ಪ ಆದರೆ ನಾವು ಮಾಡಿದ್ದೇವೆ, ಇಲ್ಲಿ 100% ಒಂದು 2-2.5 ಲಕ್ಷ ರೂಪಾಯಿ ಒಳಗಡೆ ಮುಗಿಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಬಂದು ಪಾದಸ್ಪರ್ಶ ಮಾಡಿದ್ದೀರಿ, ನಮಗೆ ಆಶೀರ್ವಾದ ಮಾಡಿದ್ದೀರಿ. ಮೊನ್ನೆ ದಿವಸಗಳಲ್ಲಿ ಭಾರಿ ಬೇಗನೆ ಮನೆ ನಿರ್ಮಾಣ ಮಾಡಿ ತಮ್ಮೆಲ್ಲರೂ ಕೂಡ ಈ ಮನೆಯ ಕೀಲಿಗೆ ಹಸ್ತಾಂತರಕ್ಕೆ ನಿಮ್ಮನ್ನು ಕರೆಯುವರಿದ್ದೇವೆ. ಆ ದಿವಸ 3ನೇ ಮನೆಯ ಶಿಲಾನ್ಯಾಸ ಶಂಕುಸ್ಥಾಪನೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ. ಶಗಣ ವೇದಿಕೆಯ ನರಸಿಂಹಣ್ಣ ಇದ್ದಾರೆ, ರತ್ನಾಕಣ್ಣ ಇದ್ದಾರೆ, ಇವರೆಲ್ಲ ನಮ್ಮ ಜೊತೆಗಿರುವವರು. ಇವರು ಕೂಡ ನಾನು ನಮಸ್ಕಾರವನ್ನು ಮಾಡ್ತಾ ಎಲ್ಲರ ಸಹಕಾರ ಬೇಡ್ತಾ ನೆರವಿನ ಆಸರೆ 2 ಇದು ಶೀಘ್ರವಾಗಿ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ. प्रदक्षिण पदे महाकालकोटिसमस्तवा निर्विघ्नं कुरु मे सर्वकार्येषु ಹರಿ ಜಯರಾಮ್ ಶೆಟ್ಟರು ಅಮ್ಮೆಮಳ ಸೇವಾ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರು, ನಮ್ಮ ಆತ್ಮೀಯರು. ಏನು ಉಳ್ಳಾರ ಎಂತೆಲ್ಲ ರೀ